ಲಕ್ಷ್ಮೀವರ ತೀರ್ಥ ಶ್ರೀಪಾದರ ಅಸಹಜ ಸಾವಿನ ಪ್ರಕರಣದ ತನಿಖೆ ಮುಂದುವರೆದಿದೆ. ಈಗಾಗಲೇ ಹಲವರ ವಿಚಾರಣೆಯನ್ನು ನಡೆಸಿರುವ ಪೊಲೀಸರು ಹಲವಾರು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಈ ಮಧ್ಯೆ ಮೂಲ ಮಠದ ಸಿಸಿ ಕ್ಯಾಮೆರಾ ಡಿವಿಆರ್ ನಾಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ. ಶಿರೂರು ಲಕ್ಷ್ಮೀವರ ತೀರ್ಥ ಶ್ರೀಪಾದರ ಅಸಹಜ ಸಾವಿನ ಪ್ರಕರಣದ ತನಿಖೆ ಮುಂದುವರೆದಿದೆ. ಪೊಲೀಸರು ಅನೇಕ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ಈಗಾಗಲೇ ಹಲವರ ವಿಚಾರಣೆ ನಡೆಸಿ ತನಿಖೆ ಮುಂದುವರೆಸಿದ್ದಾರೆ. ಶ್ರೀಗಳ ಆಪ್ತೆ ರಮ್ಯಾ ಶೆಟ್ಟಿ, ಜಗದೀಶ್ ಪೂಜಾರಿ, ಅಡುಗೆ ಭಟ್ಟ, ವಾಸುದೇವ್ ಭಟ್ ಸೇರಿದಂತೆ ಮಠದ ಸಿಬ್ಬಂದಿಗಳ ವಿಚಾರಣೆ ನಡೆದಿದೆ. ಈ ಮಧ್ಯೆ ಮೂಲ ಮಠದ ಸಿಸಿ ಕ್ಯಾಮೆರಾ ಡಿವಿಆರ್ ನಾಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ. ಮೂಲಮಠದಲ್ಲಿ 3-4 ಕಡೆಗಳಲ್ಲಿ ಸಿಸಿಟಿವಿ ಅಳವಡಿಸಲಾಗಿತ್ತು. ಆದರೆ ಶಿರೂರು ಶ್ರೀಗಳ ಸಾವಿನ ಬಳಿಕ ಡಿವಿಆರ್ ನಾಪತ್ತೆ ಬೆಳಕಿಗೆ ಬಂದಿದೆ. ಮೊದಲೇ ಶ್ರೀಗಳು ಡಿವಿಆರ್ ತೆಗೆದಿದ್ದಾರಾ ಅಥವಾ ಹೊರಗಿನಿಂದ ಬಂದ ವ್ಯಕ್ತಿ ಡಿವಿಆರ್ ಕದ್ದಿದ್ದಾರಾ ಎಂಬುದರ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಇತ್ತ ಶಿರೂರು ಶ್ರೀಗಳು ಪುತ್ತಿಗೆ ಶ್ರೀ ಹೊರತುಪಡಿಸಿ ಇತರ ಶ್ರೀಗಳ ಮೇಲೆ ಹಾಕಿದ್ದ ಕೇವಿಯಟ್ ಅನೂರ್ಜಿತವಾಗಿದೆ. ಪಟ್ಟದ ದೇವರ ವಿಚಾರವಾಗಿ ಬಹಿರಂಗ ಮಾತನಾಡಬಾರದು ಎಂದು ಕೇವಿಯಟ್ ಹಾಕಿದ್ರು. ಆದರೆ ಶಿರೂರು ಶ್ರೀಗಳ ಸಾವಿನ ಬಳಿಕ ಸ್ವಾಭಾವಿಕವಾಗಿಯೇ ಕೇವಿಯಟ್ ಅನೂರ್ಜಿತವಾಗಿದೆ. ಇನ್ನು ಶಿರೂರು ಮಠದ 5 ಸದಸ್ಯರ ಸಮಿತಿಯ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ಪೂರ್ವಾಶ್ರಮದ ಸಹೋದರರಾದಂತಹ ಲಾತವಿ ಆಚಾರ್ಯರು ಮೃತರ ಮರಣದ ಬಗ್ಗೆ ಸಂಶಯವಿದೆ ಎಂದು ದೂರನ್ನು ನೀಡಿರುವುದರಿಂದ ಯುಡಿಆರ್ ನಂಬರ್ 20/2018 ಹಿರಿಯಡ್ಕ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಹಾಗೆ ಪ್ರಕರಣ ದಾಖಲಾದ ನಂತರ ಶವದ ಮರಣೋತ್ತರ ಪರೀಕ್ಷೆಯನ್ನು ಮಾಡುವಂತಹದ್ದು ಅನಿವಾರ್ಯ. ಅದೇ ಪ್ರಕಾರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಕೂಡ ಸಿದ್ಧಪಡಿಸಬೇಕಾಗಿದೆ. ಪೋಸ್ಟ್ ಮಾರ್ಟಮ್ ಆಗಿದೆ. ಈಗಲೇ ವೈದ್ಯರು ಹೇಳಿರುವ ಹಾಗೆ ರಕ್ತದಲ್ಲಿ ವಿಷದ ಅಂಶಗಳು ಕಂಡುಬಂದಿದೆ. ಇನ್ನು ಅದರ ದೃಢೀಕರಣ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರಿಂದ ಆಗಬೇಕಾಗಿದೆ. ಒಂದು ವೇಳೆ ಅದು ವಿಷ ಪ್ರಯೋಗ ಅಂತ ಹೇಳಿ ವರದಿಯಲ್ಲಿ ಬಂದರೆ ಪ್ರಕರಣಕ್ಕೆ ಒಂದು ತಿರುವು ಬರ್ತದೆ. ಈ ಪ್ರಕರಣದಲ್ಲಿ ಯುಡಿಆರ್ ಇದ್ದದ್ದು, ಯುಡಿಆರ್ ಅಂತ ಹೇಳಿದ್ರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್, ಇದನ್ನ FIR ಮಾಡಬೇಕಾಗುತ್ತೆ. FIR ಅಂತ ಹೇಳಿದ್ರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್. ಆಗ ಪೊಲೀಸರು ಸ್ವಯಂ ಆಗಿ FIR ಅನ್ನ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯ ಆಧಾರದ ಮೇಲೆ ದಾಖಲಿಸಬಹುದಾಗಿದೆ. ಮಠಾಧೀಶರಾಗಿದ್ದ ಕೀರ್ತಿಶೇಷ ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರು 6 ಮಠಗಳ 8 ಮಠಾಧೀಶರ ಮೇಲೆ ತಾರೀಕು 4/7/2018 ಉಡುಪಿಯ 2 ನ್ಯಾಯಾಲಯದಲ್ಲಿ ಕೇವೇಟ್ ಅನ್ನು ತಂದಿದ್ರು. ಕೇವೇಟು 90 ದಿನಗಳ ಕಾಲ ಜಾರಿಯಲ್ಲಿರುವಂತಹ ದಾಗಿದೆ. ಆದರೆ ಸ್ವಾಮೀಜಿಯವರು 19/7/2018 ಸ್ವರ್ಗಸ್ಥರಾದರು. ಯಾವುದೇ ಕೇವಿಯಟ್ ಮೃತರಾದ ನಂತರ ಮುಕ್ತಾಯವಾಗಿದೆ. ಅದೇ ರೀತಿ ಈ ಕೇವಿಯಟ್ ಅವರ ಮರಣದಿಂದಾಗಿ ಅದು ಮುಕ್ತಾಯವಾಗಿದೆ. ತನ್ನ ವಿರೋಧ ಪಕ್ಷದವರು ತನ್ನ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಿ ದಾವೆಯನ್ನು ಹೂಡಿ ಯಾವುದೇ ಏಕಪಕ್ಷೀಯವಾದಂತಹ ಆದೇಶವನ್ನು ತರಬಾರದು ಎನ್ನುವುದು ಕೇವೆಟ್ ಹಾಕುವಂತಹ ಒಂದು ಉದ್ದೇಶವಾಗಿರ್ತದೆ. ಕೇವೆಟರ್ ಮೃತರಾದ ನಂತರ ಆ ಉದ್ದೇಶ ಇರುವುದಿಲ್ಲ. ಹೀಗಾಗಿ ಕೇವೆಟ್ ಮುಕ್ತಾಯಗೊಂಡಿದೆ.
ಮಠದಲ್ಲಿ ತಪ್ತ ಮುದ್ರಾಧಾರಣೆಯ ಸಂಭ್ರಮ. ಸಾಂಪ್ರದಾಯಿಕವಾಗಿಯೂ ವೈಜ್ಞಾನಿಕವಾಗಿಯೂ ಮಹತ್ವ ಪಡೆದ ತಪ್ತ ಮುದ್ರಾಧಾರಣೆ ಮಠದಲ್ಲಿ ಪಲಿಮಾರು ಶ್ರೀಗಳಿಂದ ನಡೆಯಿತು. ಆದರೆ ಪ್ರತಿ ವರ್ಷ ಶಿರೂರು ಮಠದಲ್ಲಿ ತಪ್ತ ಮುದ್ರಾಧಾರಣೆಗೆ ಅಸಂಖ್ಯ ಭಕ್ತರು ಬರ್ತಿದ್ರು. ಶಿರೂರು ಶ್ರೀಗಳು ವಿದ್ಯಾರ್ಥಿಗಳಿಗಾಗಿಯೇ ವಿಶೇಷ ವ್ಯವಸ್ಥೆಯನ್ನ ಮಾಡುತ್ತಿದ್ರು. ಸಂಭ್ರಮದಿಂದ ಶಿರೂರು ಮಠದಲ್ಲಿ ಮುದ್ರಾಧಾರಣೆ ನಡೆಯುತ್ತಿತ್ತು. ಯಾವುದೇ ಜಾತಿ ಭೇದವಿಲ್ಲದೆ ಜನರು ಶಿರೂರು ಮಠಕ್ಕೆ ಬಂದು ಮುದ್ರಾಧಾರಣೆ ಹಾಕಿಸಿಕೊಳ್ತಿದ್ರು. ಆದರೆ ಈ ಬಾರಿ ಶಿರೂರು ಮಠದಲ್ಲಿ ಮೌನ ಆವರಿಸಿದ. ಶ್ರೀಗಳಿಂದ ಮುದ್ರಾಧಾರಣೆ ಹಾಕಿಸಲು ಸಾಧ್ಯವಾಗಿಲ್ಲ ಅನ್ನೋ ಕೊರಗು ಭಕ್ತರಲ್ಲಿ ಕಾಡುತ್ತಿದೆ. ಮಠದ ಸುತ್ತ ಕಾವಿಯ ಬದಲು ಕಾಕಿ ಸರ್ಪ ಕಾವಲಿದೆ. ಮಠದ ಒಳಗೆ ಹೊರಗೆ ಸ್ಮಶಾನ ಮೌನ ಆವರಿಸಿದೆ. ಒಟ್ಟಿನಲ್ಲಿ ಶಿರೂರು ಶ್ರೀಗಳ ಅಸಹಜ ಸಾವಿನ ಪ್ರಕರಣದ ತನಿಖೆ ಮುಂದುವರೆದಿದೆ. ನಾಳೆ ಸಂಜೆಯ ಒಳಗೆ ಮರಣೋತ್ತರ ಪರೀಕ್ಷೆ ವರದಿ ಸಿಗುವ ಸಾಧ್ಯತೆ ಇದ್ದು ಪೊಲೀಸರು ಈ ವರದಿಯನ್ನೇ ಕಾಯ್ತಿದ್ದಾರೆ. ಈ ಪ್ರಕರಣದ ಹಿಂದೆ ಇರುವವರು ಯಾರು, ನಿಜವಾದ ಕಾರಣ ಏನು ಎಂಬುದು ಆ ಬಳಿಕವೇ ಗೊತ್ತಾಗಲಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.